ಉಡುಪಿ ನಗರದಲ್ಲಿ ಡಬಲ್ ಶರ್ಟ್ ಹಾಕೊಂಡು ಮೋಟಾರು ಕಾಯ್ದೆ ಉಲ್ಲಂಘನೆ ಮಾಡುವವರನ್ನ ಟಾರ್ಗೆಟ್ ಮಾಡಲಾಗಿದೆ. ರಿಕ್ಷಾದಿಂದ ಇಳಿಸಿ ಬಟನ್ ಹಾಕಿಸಿ ಪೊಲೀಸರು ಪಾಠ ಹೇಳಿ ಕಳಿಸ್ತಾ ಇದ್ದಾರೆ. ಉಡುಪಿ ನಗರದ ಎಲ್ಲ ಜಂಕ್ಷನ್ ನಲ್ಲಿ ಪೊಲೀಸರು ಎರಡೆರಡು ಶರ್ಟ್ ಹಾಕಿಕೊಂಡು ಬಾಡಿಗೆ ಮಾಡುವವರಿಗೆ ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಫೈನ್ ಹಾಕುವ ಮೂಲಕ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಆಟೋದಿಂದ ಇಳಿಸಿ ಕಾಕಿ ಶರ್ಟ್ ನೀಟಾಗಿ ಹಾಕುವಂತೆ ತಾಕೀತು ಮಾಡ್ತಾ ಇದ್ದು ಎಸ್ಐ ಅಬ್ದುಲ್ ಖಾದರ್ ಅವರು ರಸ್ತೆಗೆ ಇಳಿದು ಕಾರ್ಯಾಚರಣೆ ನಡೆಸಿದ್ದಾರೆ. ಡಬಲ್ ಶರ್ಟ್ ರೌಡಿಗಳು ಭಿಕ್ಷುಕರು ಇರ್ತಾರೆ, ನಿಮಗೆ ಗೌರವವಿದೆ, ನಿಮ್ಮದು ಸೇವೆ, ನೀಟಾಗಿ ಇರಿ ಅಂತ ಎಸ್ಐ ಕಿವಿ ಮಾತನ್ನ ಕೂಡ ಹೇಳಿದ್ದಾರೆ. ಒಂದೇ ಶರ್ಟ್ ಹಾಕ್ಬೇಕು, ಎರಡು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಹಾಕ್ತಾರೆ, ಇಲ್ಲ ಭಿಕ್ಷುಕರು 2-3 ಹಾಕೊಂಡು ಬರ್ತಾರೆ. ಇದನ್ನೊಂದು ಹಾಕೊಳ್ಳೋದು ಹಾಕಿ ಗುಂಡೆ ಹಾಕಿ ಮೇಲೆ ಹಾಕಿ. ನೀವು ಆಟೋ ಡ್ರೈವರ್ ಅಂತ ಹೇಳಿದ್ರೆ ಅದರ ಗೌರವ ಉಳಿಸ್ಬೇಕು. ಮೇಲೆ ಹಾಕಿ ಗುಂಡೆ ಹಾಕಿ.